ಮೃತಾದು ಕೋಟೆ ಮಾದನಪಟ್ಟಿ ಮಹಾವಿಷ್ಣು ಅಂಚಿನಿ ಗ್ರಾಮದಲ್ಲಿ ಅಂಚಿನಿ ಸಮಾಧಿ ಬಂಟ ಪರಿವಾರದ ಅಂಚಿನಿ ತಂತ್ರಧಾರಿಯನ್ನು ಮನಸಾರೆಂದು ವರ್ಷವಾದಿ 5 ವರ್ಷಗಂಚಿನ ಸಂಕಲಿಗೆ ಸೇರಿದ ಜನ ಈ ಒಂಜಿ ಸಿರಿ ಸಿಂಗಾರದ ಕೊಕ್ಕಡು ಬಂಡರ ಎರೆದು ಕೊಲ್ಲುಡು ಆ ಅಜ್ಜನ ಕೊಲ್ಲುದ ಸೇವೆಯಾದ ಅಂಚಿನ ಬಂಡರ ಜಪುಡು ಆ ಬಂಡರ ಏರ್ನ ಕೊಟ್ಟುಡು ಅವಳು ಜಪ್ಪಿನ ಕೊಟ್ಟುಡು ಅವಳು ಉದಯವನ್ನು ಅಡಕ ತೊಡಕ ತೊಂದರದರಲ್ಲೇ ಮಂಚಿಂಚಿನ ಕಾರ್ಯಡು ಯಶಸ್ಸಿನ ಕೊಲ್ಲು ಸರ್ವೇರೆಲ್ಲ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಅಂಚಿನ ಅಜ್ಜಲ ಒಂಜಿ ಸೇವೆಯನ್ನು ಕೊಲ್ಲುಡು ಸ್ವೀಕಾರ ಮಾಡಿದ ಗ್ರಾಮವನ್ನು ಊರನ್ನು ಪರವೂರ್ದಾಗ ಸರ್ವೇರೆಲ್ಲ ರಕ್ಷಣೆ ಮಾಡ್ಕೊಂಡು ಬಂದು ಪಕ್ಕದಲ್ಲಿ
ಕುಲಾಟುಕುಲ ಶ್ರೇಷ್ಠ ವೈದ್ಯರು ಕೂಡ ಬ್ರಹ್ಮಕುಲ ಬಂದಿಗೆ ನನ್ನ ತ್ರಿಮೂರ್ತಿಗೆ ಸರಿಯಾಗಿನ ಬ್ರಹ್ಮಕುಲ ಬರ್ತಿದ್ದೀನಪ್ಪಾಣೆ ಕೂಡ ಭಕ್ತಿ ಸರಿಯಲ್ಲ ಶಕ್ತಿ ದಾತರು ಯಾಕಂದ್ರೆ ತರ ಕಟ್ಟ ಬಂದು ಬಂದಾಳ ಕೈನ ಆಳಿಗೆ ಅವಳು ಬಿಂಗಾರದ ಗುಂಪ ಓಡಾಗಲಿ ಪಾಟೇಡು ಕುಡಿಪಾದೆ ಅದೇ ಅವಳ ಪ್ರಕಾರ ಅಪಾಯಕರ ಪೂಜಾರಿ ನಮ್ಮ ಅದೇ ತೀರ್ಮಾನ ಪ್ರಕಾರ ಎನ್ನ ಕಾಲಾದ ಐದೇ ಕಾಲದ ಸೇವೆ ಅದೇ ಎನ್ನವಾದರಪಣೆ ಹಸಿರಾಗಿರಿ ಹೊಡೆದರಪಣ ಸಾರತವಲ್ಲ ಗಂಡ ಗಣಪತಿ ಸಾರತವಲ್ಲ ತಿರುಗುತ್ತರಾಬಿದ್ದು ಅದೇ ಆ ತೀರ್ಮಾನ ಪ್ರಕಾರ ಇನ್ನು ನಿಕ್ಲೇಗ ನನ್ಪಣೆಗೆ ಹಗ್ಗ ಪೂಡಿ ಹೌದು